ಚಂಡಿ ಚಂಡಿ ಉಂಟು. ಹಾಳದ ಮೀನು ಕೊಟ್ಟಿದ್ದಾನಲ್ಲ, ಭಾಷೆ ಇಲ್ಲದವ. ಹಾಯ್, ನಮಸ್ತೆ ಮಾಡು, ನಮಸ್ತೆ ಮಾಡು, ನಮಸ್ತೆ. ನಮಸ್ತೆ ಗೈಸ್. ಜಾಬಿ ನೋಡಿ ಗೈಸ್, ವಿಜಯ್ ಕವಿತಾ ಅವರು ಹಲ್ಲು ಇನ್ನೂ ತೊಳಿಲಿಲ್ಲ ಗೈಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಮಧ್ಯಾಹ್ನ ವ್ಲಾಗ್ ಮಾಡ್ತಿದ್ದೇನೆ. ನಾನು ಬೆಳಿಗ್ಗೆ ಒಂದು ಶಾಪಿಗೆ ಹೋಗಿದ್ದೆ, ಒಣಗಿದ ಮೀನು ತರಲಿಕ್ಕೆ. ನುಂಗೆಲ್ ಮೀನು, ತುಳುವಲ್ಲಿ ಹೇಳ್ತಾರೆ ನುಂಗೆಲ್ ಮೀನು. ಸೊ ಹಾಗಾಗಿ ಒಣಗಿದ ಮೀನು ತರಲಿಕ್ಕೆ ಹೋಗಿದ್ದೆ. ನನಗೆ ಒಣಗಿದ ಮೀನೆಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ, ಅದು ಚೆನ್ನಾಗುಂಟಾ ಚೆನ್ನಾಗಿಲ್ಲ ಖಂಡಿತ ಗೊತ್ತಿಲ್ಲ ನನಗೆ. ಅವ್ರ ಹತ್ರ ಹೇಳಿದ್ದೆ ಚೆನ್ನಾಗಿರೋದೇ ಹಾಕಿ ಅಂತ. ಹೋಗುವಾಗಲೇ ಉಂಟಲ್ಲ ಕಾಗೆ ಉಂಟಲ್ಲ, ಕಾಗೆ ಇದ್ದ ನಾಯಿ ಎಲ್ಲ ಇತ್ತಲ್ಲಿ, ತಿಂತ ಉಂಟದನ್ನು, ಕೊಕ್ಕಿ ಕೊಕ್ಕಿ ತಿಂತ ಇತ್ತು. ಸೊ ಇದ್ರ ಬಗ್ಗೆ ಹೇಳ್ತೇನೆ ಬನ್ನಿ, ಇವತ್ತು ವ್ಲಾಗ್ ಶುರು ಮಾಡೋಣ. ಫಸ್ಟಿಗೆ ಕತೆ ಏನಪ್ಪ ಅಂತ ಹೇಳಿದರೆ, ಅದೇ ನಾನು ಆಗಲೇ ಹೇಳಿದಾಗೆ ಬೆಳಿಗ್ಗೆ ಹೋಗಿದ್ದೆ ಶಾಪಿಗೆ. ಸೊ ಹೋಗುವಾಗ ಈ ನಾಯಿ ಬೆಕ್ಕು ಅದೆಲ್ಲ ಇರ್ತದಲ್ಲ, ಅದೆಲ್ಲ ಹತ್ತಿರ ಇತ್ತು, ಬಟ್ ಅದರ ತಿಂತ ಇರಲಿಲ್ಲ. ಬಟ್ ಕಾಗೆ ಉಂಟಲ್ಲ ಅದರ ಮೇಲೆ ಕಾಲಿಟ್ಟು, ಸೊ ಅದನ್ನೆಲ್ಲ ಕುಕ್ಕಿ ಕುಕ್ಕಿ ತಿಂತ ಇತ್ತು. ನನಗೆ ಅದನ್ನು ನೋಡಿಯೇ ಒಂಥರ ಆಯಿತು. ಅಂದರೆ ಈ ಪಕ್ಷಿಗಳೆಲ್ಲ ಎಲ್ಲೆಲ್ಲಿ ಹೋಗಿರ್ತದೆ ನೋಡಿ, ಅಲ್ಲಿಂದ ಹೋಗಿ ಅಯ್ಯೋ ನನಗೆ ಅದನ್ನು ನೋಡಿ ಇದಾಯಿತು. ನಾನು ಹೇಳಿದೆ ಎಂಥ ಗಲೀಜು ಇಟ್ಕೊಂಡಿದ್ರಿ ಮರ ಈ ಶಾಪನ್ನು, ಕಾಗೆಗಳೆಲ್ಲ ತಿಂತ ಉಂಟು, ನನಗೆ ಅದು ಬೇಡ, ನನಗೆ ಬೇರೆ ಏನಾದರೂ ಒಳಗೆ ಏನಾದರೂ ಇಟ್ಟಿದ್ರೆ ಕೊಡಿ ಅಂತ ಹೇಳಿ ನಾನು ಒಣಗಿದ ಮೀನು ಕೇಳಿದೆ. ಸೊ ಅವರು ಅಲ್ಲಿ ಶಾಪಿನ ಒಳಗಡೆ ಇರ್ತದಲ್ಲ, ಸೊ ಅದನ್ನು ತಂದು ಕೊಟ್ಟರು. ನನಗೆ ಗೊತ್ತಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಿ. ಈಗ ನನ್ನ ಅಮ್ಮ ನೋಡಿ ಹೇಳ್ತಿದ್ದಾರೆ, ಮೀನು ಎಂತ ಇದರಲ್ಲಿ ನೀರು ಬರ್ತಾ ಉಂಟು, ಇಷ್ಟು ಕಲರ್ ಕೂಡ ಚೇಂಜ್ ಆಗಿದೆ, ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಮೀನು ಈ ಥರ ಇರ್ತದ ಒಣಗಿದ ಮೀನು ಹಾಗೆ ಅಂತ ಸರಿ ಬೈದರು. ಸೊ ಈಗ ವಾಪಸ್ ಅವನ ಮುಖಕ್ಕೆ ಬಿಸಾಡ್ಲಿಕ್ಕೆ ಹೋಗ್ತಿದ್ದೇನೆ. ಅದು ವರ್ಡ್ ಸರಿಯ ತಪ್ಪ ಗೊತ್ತಿಲ್ಲ, ಬಟ್ ಏನು ಗೊತ್ತಾ, ಈ ಥರ ಮೋಸ ಮಾಡಬಾರ್ದು ಸುಮ್ಮನೆ ಇಲ್ಲದಾಯ್ತಾ. ಚೆನ್ನಾಗಿರೋದನ್ನು ಹಾಕಬೇಕು, ಕ್ಲೀನ್ ಇರಬೇಕು. ಒಂದು ಶಾಪ್ ಅಂತ ಹೇಳಿದ ತಕ್ಷಣ ಒಂದು ಕ್ಲೀನ್ ಇರಬೇಕು, ನಾವು ಅದನ್ನು ನೋಡಿ ತಗೊಳ್ಳೋದಲ್ವಾ. ಇದ್ದದೆಲ್ಲ ಆರೋಗ್ಯ ಹಾಳಾದರೆ ಇವರು ಇರ್ತಾರೆ ನಮಗೆ. ಸೊ ಹಾಗಾಗಿ ಈ ಥರ ಎಲ್ಲ ಮೋಸ ಮಾಡಬಾರ್ದು. ಹಾಗಾಗಿ ನಾನೀಗ ವಾಪಸ್ ಶಾಪಿಗೆ ಹೋಗ್ತಿದ್ದೇನೆ. ಫಸ್ಟಿಗೆ ಮೀನು ತೋರಿಸ್ತೇನೆ ಹೇಗುಂಟು, ನೀವೇ ನೋಡಿ. ಮಹಿಳೆಯರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ತದೆ, ಹೌಸ್ ವೈಫ್ಗಳಿಗೆಲ್ಲ. ಸೊ ನೋಡಿ ಒಂದ್ಸಲ ಮೀನು ಹೇಗುಂಟು ಅಂತ ನೋಡಿ. ಸೊ ಹೋಗ್ತೇನೆ ಈಗ, ಬಿಡೋದಿಲ್ಲ. ಕಲ್ಲರ್ ನೋಡಿ ಫಸ್ಟಿಗೆ, ಚಂಡಿ ಚಂಡಿ ಉಂಟು. ಹಾಳದ ಮೀನು ಕೊಟ್ಟಿದ್ದಾನಲ್ಲ, ಭಾಷೆ ಇಲ್ಲದವ. ನೋಡಿ, ನನಗೆ ಗೊತ್ತಿಲ್ಲ ಈ ಮೀನು ಸೆಲೆಕ್ಟ್ ಮಾಡೋದ್ರಲ್ಲೆಲ್ಲ, ಅಮ್ಮ ಹೇಳಿದ್ರಿಂದ ಗೊತ್ತಾಯ್ತು ನೋಡಿ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಮನೆಗೆ ಸಿಸ್ಟರ್ಸ್ ಬಂದಿದ್ದಾರೆ, ತಂಗಿ ಅಂದಿರು. ಒಬ್ಳು ಒಳಗಿದ್ದಾಳೆ, ಒಬ್ಳು ಹೊರಗಿದ್ದಾಳೆ. ತೋರಿಸ್ತೇನೆ ಅವರನ್ನು. ಮತ್ತೆ ಹೇಳ್ತೇನೆ, ಅದು ನಾನು ನಿಮಗೆ ಹೇಳಿದೆಲ್ಲ ಒಣಗಿದ ಮೀನಿನ ವಿಷಯ ಅಂತ ಹೇಳಿದೆಲ್ಲ, ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಫಸ್ಟಿಗೆ ಅವರನ್ನು ತೋರಿಸ್ತೇನೆ ನೋಡಿ. ಒಬ್ಳು ಇವಳೆ ಇಮ್ಮಿ, ಇವಳ ಹೆಸರು ಇಮ್ಮಿ, ಇವಳ ಹೆಸರು ಚಿನ್ನು, ಗೊತ್ತುಂಟಲ್ಪು. ನನ್ನ ಮಗಳಿಗೆ ಹೊಡಿಯೋಳು ಬೈಯೋಳು ಸೂಟೆ ನೋಡಿ. ಇವಳದು ಬೇರೆ ಇಲ್ಲಿ, ಅವಳದು ಬೇರೆ ಇಲ್ಲಿ. ಇಂತ ಮಾಡಿದ್ರು ಅದರಲ್ಲಿ ಆಗ ಡೀಪ್ ಇತ್ತಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಲಚ್ಚು ಅನ್ನು ಆಟಾಡಿಸ್ತಿದ್ದೇವೆ. ಏಯ್ ಹಾಯ್ ಪನ್, ಹಾಯ್ ಪನ್, ಹಾಯ್ ಹೇಳ. ಹಾಯ್ ಹೇಳು. ಹಾಯ್ ಹಾಯ್ ಗೈಸ್. ಹಾಯ್, ನಮಸ್ತೆ ಮಾಡು, ನಮಸ್ತೆ ಮಾಡು, ನಮಸ್ತೆ. ನಮಸ್ತೆ ಗೈಸ್. ಚಾಮಿ ಚಾಮಿ ಗೈಸ್. ದೂರ ಹೊರಟದು, ನೀವು ದೂರ ಹೊರಟದು. ಮಾತಾಡ ಇಬು, ಮಾತಾಡು. ದೂರ ಹೊರಟದ ಸೂಟೆ. ಯಬು 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 ಯಬು. ಅರ್ಧ ಮಲ್ತು ನಾರಾಯ್ತಾ ಕಟ್ ಮಲ್ಪನು.
ದೂರ 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 ಯಾಂಬೋರ್ಚಿ ಪೋ. ಇಲ್ಲಿ ನೋಡಿ ಗೈಸ್, ವಿಜಯ್ ಕವಿತಾ ಅವರು ಹಲ್ಲು ಇನ್ನೂ ಸಹ ತೊಳಿಲಿಲ್ಲ ಗೈಸ್. ಬೆಳಿಗ್ಗೆ 9 ಕಳೀತು, ಇವರು ಇನ್ನೂ ಸಹ ಹಲ್ಲು ತೊಳಿಲಿಲ್ಲ. ಇವರದೆಂತ ಆಗ್ತಾ ಉಂಟು? ನನ್ನ ಮಗುವಿಗೆ 2 ಬೆಕ್ಕು ಸಿಕ್ಕಿದೆ. ಅಮ್ಮ ಬೆಕ್ಕು ಮುನ್ನಿದ್ದಾಳಲ್ಲ, ಅವಳು ಕಿನ್ನಿಟ್ಟಿದ್ದಾಳೆ, ಮರಿ ಇಟ್ಟಿದ್ದಾಳೆ. ಈಗ ಅದ್ರೊಟ್ಟಿಗೆ ಆಟ ಆಡುದು ನೋಡಿ ಅವಳು. ಅದು ಅವಳ ಹಿಂದೆ ಹೋಗ್ತುಂಟು. ಯಾರಿಗಾದ್ರೂ ಬೆಕ್ಕು ಬೇಕಿದ್ರೆ ಹೇಳಿ ಆಯ್ತಾ, 2 ಉಂಟು. ಇನ್ನು ಮೀನು ತೆಕ್ಕೊಳ್ಳುವಾಗ ಉಂಟಲ್ಲ, ಅದರಲ್ಲಿ ಒಣಗಿದ ಮೀನು ತೆಕ್ಕೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವರು ಹೇಳ್ಬೋದು ವಾಶ್ ಮಾಡಿ ಅಲ್ಲ ನಾವು ಯೂಸ್ ಮಾಡೋದು ಅಂತ. ಎಷ್ಟೇ ವಾಶ್ ಮಾಡಿದರೂ ಕೂಡ ಈಗ ನಾಯಿ, ಬೆಕ್ಕು ಮತ್ತು ಕಾಗೆ ಸಮೇತ ಅದನ್ನು ತಿಂತಾ ಇತ್ತು ಮಾರ್ರೆ. ಅದನ್ನು ವೀಡಿಯೋ ಮಾಡಬೇಕಿತ್ತು ನನಗೆ. ಫಸ್ಟಿಗೆ ಹೋಗುವಾಗ ನಾನು ವೀಡಿಯೋ ಮಾಡಲಿಲ್ಲ, ನೆಕ್ಸ್ಟ್ ಹೋಗೋ ವೀಡಿಯೋ ಮಾಡಿದೆ. ಮತ್ತೆ ಎಂತ ಗೊತ್ತುಂಟು, ಅವರ ಬಿಸ್ನೆಸ್ಸಿಗೆ ಪೆಟ್ಟಾಗಬಾರ್ದು. ಬಿಸ್ನೆಸ್ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಹಾಗಂತ ಈ ಥರ ಚೀಪ್ ಬಿಸ್ನೆಸ್ ಮಾಡೋದು ತುಂಬ ತಪ್ಪು. ಬಟ್ ಆ ಬಿಸ್ನೆಸ್ ವ್ಯಾಲ್ಯೂ ಏನು ಅಂತ ಗೊತ್ತಿರೋದ್ರಿಂದ ನಾನು ಆ ಒಂದು ಶಾಪ್ನ ಬಗ್ಗೆ ಆಗಲಿ ಅಥವಾ ಅದು ಓನರ್ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇಲ್ಲ ಯಾವ ಶಾಪ್ ಏನಿತ್ತ ಅಂತ. ಬಟ್ ಮೀನು ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದ್ದದ್ದೆಲ್ಲ ಇದು ಮಾಡಿರ್ತಾರೆ, ಅಂದರೆ ಅದು ಒಣಗಲಿಕ್ಕೆ ಇಟ್ಟಿರ್ತಾರಲ್ವ, ಆ ಟೈಮಲ್ಲಿ ಕೂಡ ನಾಯಿ ಅದು ಇದು ಅಂತೆಲ್ಲ, ಅಂದರೆ ಬೀದಿ ನಾಯಿಗಳೆಲ್ಲ ಅಷ್ಟು ಕ್ಲೀನ್ ಇರೋದಿಲ್ಲ ನೋಡಿ. ಅದರಲ್ಲಿ ಏನು ಕಜ್ಜಿ ಅದು ಇದೆಲ್ಲ ಇರ್ತದೆ ನೋಡಿ, ಅದನ್ನು ಅಷ್ಟು ಇದು ಮಾಡೋದಿಲ್ಲ, ಏನು ಕೇರ್ ಮಾಡುವವರು ಇರೋದಿಲ್ಲ ಅದನ್ನು. ಸೊ ಅದೆಲ್ಲ ಬಂದು ತಿನ್ನುವಾಗ ಉಂಟಲ್ಲ, ಅದಕ್ಕೇನಾದರೂ ರೋಗ ಅಂಟಿಕೊಂಡಿದ್ರೆ ಅದು ಮನುಷ್ಯರಿಗೂ ಕೂಡ ಅಂಟಿಕೊಳ್ಳುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಒಣಗಿದ ಮೀನೆಲ್ಲ ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿರುವ. ಸೊ ನನಗೆ ತುಂಬ ಸಿಟ್ಟು ಬಂತು. ಅವನ ಹತ್ರ ಹೋಗಿ ಹೇಳಿದೆ, ಹಣ ವಾಪಸ್ ಕೊಡು, ನನಗೆ ಮೀನು ಕೂಡ ಬೇಡ, ಎಂತ ಸಹ ಬೇಡ ಅಂತ ಹೇಳಿದೆ. ಮೀನು ವಾಪಸ್ ಕೊಟ್ಟು ಅಮೌಂಟ್ ತಗೊಂಡು ಬಂದೆ. ಅವ್ನು ಹೇಳಿದು ವಾಪಸ್ ನಿಮ್ಮ ಎದುರಲ್ಲೆಲ್ಲ ನಾನು ಮೀನು ತೆಗೆದು ಕೊಟ್ಟದ್ದು. ನನಗೆ ಗೊತ್ತಿಲ್ಲ ಮೀನಿನ ಹೇಗಿರ್ತದೆ, ಹೇಗಿದ್ದರೆ ಅದು ಚೆನ್ನಾಗಿರುವ ಮೀನು ಅಂತ ಒಣಗಿದೆ ಮೀನಲ್ಲಿ. ಸೊ ಹಾಗಾಗಿ ಅಮ್ಮ ನೋಡುವಾಗಲೇ ಗೊತ್ತಾದ್ದು, ಕೆಂಪಾಗಿತ್ತು ಅದು ಮೀನು, ಅದರಲ್ಲಿ ನೀರು ಹರಿತಾ ಇತ್ತು. ಸೊ ಹಾಗಾಗಿ ವಾಪಸ್ ಕೊಟ್ಟು ಬಂದೆ. ಅಮೌಂಟ್ ವಾಪಸ್ ಕೊಟ್ಟರು, ಎಷ್ಟು 25 ರೂಪಾಯಿ ಆಗಿತ್ತು, ವಾಪಸ್ ಕೊಟ್ಟರು ಅದನ್ನು. ಸೊ ಹಾಗಾಗಿ ಇನ್ನು ಒಣಗಿದ ಮೀನು ತಿನ್ನುವಾಗ ಯೋಚನೆ ಮಾಡಬೇಕು. ನೋಡುವ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಏನೆಲ್ಲ ಆಗ್ತದೆ ಗೊತ್ತಿಲ್ಲ. ಮತ್ತೊಂದೇನಂತ ಹೇಳಿದರೆ, ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.